ಜಮೀನಿನಲ್ಲಿ ಯಾವುದೇ ನೋಟಿಸ್ ನೀಡದೆ ಮೀಸಲು ಅರಣ್ಯ ಪ್ರದೇಶ ಎಂದು ವಲಯ ಅರಣ್ಯ ಇಲಾಖೆಯ ಅರಣ್ಯಾಧಿಕಾರಿ ಹಾಗೂ ಸಿಬ್ಬಂದಿ ಪೊಲೀಸ್ ಭದ್ರತೆಯಲ್ಲಿ ಅಡಿಕೆ ಮರ ಹಾಗೂ ತೆಂಗಿನ ಮರಗಳನ್ನು ತೆರವುಗೊಳಿಸುತ್ತಿದ್ದು ಇದರಿಂದ ಬಡ ರೈತ ಕುಟುಂಬ ಕಂಗಾಲಾಗಿದೆ. ಇಂದು ಗುಬ್ಬಿ ವಲಯ ಅರಣ್ಯಾಧಿಕಾರಿ ದುರ್ಗಪ್ಪ ಮತ್ತು ಸಿಬ್ಬಂದಿ ಪೊಲೀಸ್ ಇಲಾಖೆಯ ಬಂದೋಬಸ್ತ್ ಪಡೆದು ರೈತರ ಅಡಿಕೆ ಮತ್ತು ತೆಂಗಿನ ಮರಗಳ ತೆರವಿಗೆ ಮುಂದಾದರು. ಈ ವೇಳೆ ರೈತ ಮಹಿಳೆ ಶಾರದಮ್ಮ ಕೋರ್ಟ್ಗೆ ಅಪೀಲ್ ಹೋಗಿದ್ದು ತಡೆ ಅರ್ಜಿಯನ್ನು ಸೋಮವಾರ ತೋರಿಸುತ್ತೇವೆ ಎಂದು ಅಂಗಲಾಚಿದರು. ಅರಣ್ಯಾಧಿಕಾರಿಗಳು ಯಾವುದಕ್ಕೂ ಜಗ್ಗಲಿಲ್ಲ. ಕಳೆದ 10 ವರ್ಷಗಳ ಹಿಂದೆ ಅರಣ್ಯಾಧಿಕಾರಿಗಳು ಬಂದು ಸರ್ವೆ ಕಲ್ಲನ್ನು ಹಾಕಿದ್ದಾರೆ. ಇಂದು ಯಾವುದೇ ಮಾಹಿತಿಯನ್ನು ನೀಡದೆ ಏಕಾಏಕಿ ಅಡಿಕೆ ತೆಂಗು ಮರಗಳನ್ನು ಉರುಳಿಸುತ್ತಿರುವುದು ಅರಣ್ಯಾಧಿಕಾರಿಗಳ ಸರ್ವಾಧಿಕಾರಿ ಧೋರಣೆ ಕಂಡುಬರುತ್ತಿದೆ ಎಂದು ಅಧಿಕಾರಿಗಳ ದೌರ್ಜನ್ಯದ ವಿರುದ್ಧ ರೈತರು ಅಸಹಾಯಕತೆ ವ್ಯಕ್ತಪಡಿಸಿದರು. ಉದ್ದೇಶಪೂರ್ವಕವಾಗಿ ಭಾನುವಾರದಂದೇ ಅಧಿಕಾರಿಗಳು ತೋಟ ತೆರವು ಮಾಡಿದ್ದಾರೆ. ಇದರ ಬಗ್ಗೆ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಎಂದು ಸ್ಥಳೀಯರು ಹಾಗೂ ರೈತ ಮುಖಂಡರು ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ರಸ್ತೆ ಮಾಡಿಸೋದಕ್ಕೂ ತಡ್ಕಂದಲೇ ಅಲ್ಲಿ ಒಂದು ಏಕಾಏಕಿ ಒಂದು 500 ಅಡಿಕೆ ಗಿಡ 500 ಅಡಿಕೆ ಗಿಡನ 200 ತೆಂಗಿ ಗಿಡನ ಹೊಡ್ಕೊಂಡು ಹೋಗ್ತಾರೆ ಮಧ್ಯದಲ್ಲಿ ಹಾಕಿ. ಅವರೇ ಅವ್ರ ಡಿಪಾರ್ಟ್ಮೆಂಟಿಂದಲೇ ಬಂದು ಈ ಕಲ್ಲು ಹಾಕ್ಯವ್ರೆ. ಈಗ 10 ವರ್ಷದಿಂದ ಟ್ರಂಚು ಹೊಡ್ಕೊಂಡು ಹೋಗ್ತಾವ್ರೆ. ನಾವು ಸರ್ವೇರ್ನು ಕರ್ಕೊಂಬಂದು ಅಳಿಸ್ತೀವಿ ಅಂದರು ಅವ್ರು ಕೇಳ್ತಾ ಇಲ್ಲ. ನಮ್ಗೆ ಯಾವ ಮಾಹಿತಿ ಕೊಟ್ಟಿಲ್ಲಣ್ಣ. ಏಕಾಏಕಿ ಬಂದು ಮರಗಳನ್ನೆಲ್ಲ ಉಳಿಸ್ಕೊಂಡು ಹೋಗ್ತಾವ್ರೆ. ನಾವೇನು ಮಾಡೋಣ? ಆದರೆ ನಾವು ಬೀದಿ ಪಾಲ ನಮ್ಗೆ ಇದನ್ನ ಕೇಳೋರು ಯಾರೂ ಇಲ್ಲ. ನಾವು ಅಲ್ಲಿ ಕುತ್ಕೊಂಡ್ರು ಎಲ್ಲ ತಳ್ಳಿ ಓಡಿಸ್ತಾರೆ. ರಕ್ಷಣೆ ಕೊಡ್ತಾ ಇಲ್ಲ ಸರ್. ನಾವು ಕೋರ್ಟಿಗೆ ಸ್ಟೇ ಹೋಗಿದ್ವು. ಅದು ನೆನ್ನೆ ಆರ್ಡರ್ಸ್ ಆಗಿದೆ. ಅದು ಕಾಪಿ ಸಿಕ್ಕಿಲ್ಲ. ಅಲ್ಲಿವರೆಗೂ ತರ್ಕಲ್ರಿಂದ ಏನು ಮಾಡ್ತಿಲ್ಲ. ಇತ್ತು ಏನಾರು ಅಳತೆ ಮಾಡ್ಸಾರ ಹೊಡ್ಕೊಂಡು ಹೋಗ್ರಿ ಅಂತೆ ಮಾಡಿಸಿಲ್ಲ. ಇದು ಯಾವುದೋ ಫೋನಲ್ಲಿ ಏನೋ ಅಪ್ಲಿಕೇಶನ್ ಇಟ್ಕೊಂಡು ನಮ್ಮನ್ನು ಇಲ್ಲಿಗೆ ಬರುತ್ತೆ ಅಲ್ಲಿಗೆ ಬರುತ್ತೆ ಅಂತ ಹೊಡಿತಾವ್ರೆ ಸರ್. ನಮಗೆ ನ್ಯಾಯ ದೊರಕಿಸೋರು ಯಾರೂ ಇಲ್ಲ. ನಮ್ಮ ಕಣ್ಣೀರು ಕೇಳೋರು ಯಾರೂ ಇಲ್ಲ ಸರ್. ಯಾವ ಸರ್ಕಾರದವರು ಬರಲ್ಲ. ರೈತರುಗಳು ಸುಮ್ಮನೆ ಹಿಂಗೆ ಸಾಯ್ಬೇಕಷ್ಟೇ.